ಪಾವಗಡ ತಾಲೂಕಿನ ರೈತರು ಈಗಾಗಲೇ ಬರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದು, ಇಲ್ಲಿ ಯಾವುದೇ ನೀರಾವರಿ ಸೌಲಭ್ಯ ಇಲ್ಲದಿರುವುದು ತಾಲೂಕಿನ ರೈತರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡಿದಂತಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಹೇಳಿದ್ದಾರೆ. ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ತಾಲೂಕಿಗೆ ಇದುವರೆಗೂ ಭದ್ರ ನೀರು ಬಂದಿಲ್ಲ. ಸರ್ಕಾರ ಶೀಘ್ರವೇ ರೈತರ ಸಮಸ್ಯೆಗೆ ಸ್ಪಂದನೆ ನೀಡಬೇಕು. ರೈತರಿಗೆ ಕನಿಷ್ಠ 10,000 ಬೆಳೆ ನಷ್ಟ ಪರಿಹಾರ ನೀಡಬೇಕು. ಸುಟ್ಟು ಹೋಗಿರುವ ಟಿಸಿಗಳನ್ನು ಸರಿಪಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು, ಬರ ಪರಿಸ್ಥಿತಿ ಹಿನ್ನೆಲೆ ಯಾವುದೇ ಬ್ಯಾಂಕ್ಗಳು ರೈತರಿಂದ ಬಲವಂತ ಸಾಲ ವಸೂಲಾತಿ ಮಾಡಬಾರದೆಂದು ತಿಳಿಸಿದರು. ಈ ಹಿಂದೆ ಇದ್ದ ಅಕ್ರಮ ಸಕ್ರಮ ಯೋಜನೆಯಂತಹ ರೈತರ ಬೋರುಗಳಿಗೆ ವಿದ್ಯುತ್ ಸಂಪರ್ಕ ನೀಡಬೇಕೆಂದು ಒತ್ತಾಯ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ, ರೈತ ಸಂಘದ ತಾಲೂಕು ಕಾರ್ಯದರ್ಶಿ ನರಸಪ್ಪ, ಶಿವು ಚಿತ್ತಯ್ಯ, ತಾಲೂಕು ಯುವ ಘಟಕದ ಕಾರ್ಯದರ್ಶಿ ರಾಮಾಂಜನಪ್ಪ, ವೀರಭದ್ರಪ್ಪ, ಗುಡಿಪಲ್ಲಿ ಹನುಮಂತರಾಯ, ಸದಾಶಿವಪ್ಪ, ಈರಣ್ಣ, ಆಂಜನಪ್ಪ, ಶ್ರೀನಿವಾಸ್ ಹಾಗೂ ಇತರರು ಹಾಜರಿದ್ದರು. ವರದಿ ನಂದೀಶ್ ನಾಯ್ಕ, ಪಾವಗಡ. 48 ಗಂಟೆಗಳಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ಇಲಾಖೆ ರೈತರ ಜೊತೆ ಒಪ್ಪಂದ ಮಾಡ್ಕೊಂಡಿದೆ. ಹಾಗಾಗಿ ನಮ್ಮ ಭಾಗದಲ್ಲಿ ಆ ಥರದ ಸಮಸ್ಯೆ ಇಲ್ಲ. ಇಲ್ಲಿದ್ದರೆ ಈಗ ಇಂಜಿನಿಯರ್ ಜೊತೆ ಮಾತಾಡೋಣ, ಸುಟ್ಟ ಟೀಚರ್ಗಳನ್ನು ತಕ್ಷಣ ಕೊಡಬೇಕು. 1 ವಾರ ಕೊಡ್ತಿದ್ರು, ತೋಟಗಳು ಉಳಿಯಲ್ಲ. ಹಾಗಾಗಿ ತಕ್ಷಣಕ್ಕೆ ಟಿಸಿಗಳನ್ನು ಕೊಡಬೇಕು, ಸುಟ್ಟ ಟಿಸಿಗಳನ್ನ ಕೊಡಬೇಕು. ಏನು ಹೇಳ್ತಿದ್ರಿ ಇದೆ. ಬರಗಾಲ ಇರ್ತಕ್ಕಂಥ ಸಂದರ್ಭದಲ್ಲಿ ಬಲವಂತದ ವಸೂಲಿ ಮಾಡಬಾರ್ದು ಅಂತ ಹೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾರ್ಗಸೂಚಿ ಇದೆ. ಈಗಾಗಲೇ ಸಂದರ್ಭದಲ್ಲಿ ಸರ್ಕಾರ ಈಗಾಗಲೇ ಎಲ್ಲ ಬ್ಯಾಂಕ್ಗಳಿಗೆ ಸುತ್ತೋಲೆಗಳನ್ನು ಕೊಟ್ಟು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಬ್ಯಾಂಕ್ನವರು ಬಲವಂತವಾದ ಸಾಲ ವಸೂಲಿಯನ್ನು ಮಾಡಬಾರ್ದು. ಬರಗಾಲ ಅಂತೇಳಿ ಸರ್ಕಾರನೇ ಡಿಕ್ಲೇರ್ ಮಾಡಿರುವಾಗ, ಜೀವನ ಮಾಡಬೇಕು ಕಷ್ಟ ಆಗಿರುವಾಗ ಸಾಲ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬಲವಂತದ ಸಾಲ ವಸೂಲಿಯನ್ನು ಮಾಡಬಾರ್ದು. ಈ ಎಲ್ಲ ಸಮಸ್ಯೆಗಳನ್ನು ಸರ್ಕಾರ, ಸಂಬಂಧಪಟ್ಟಂಥ ಇಲಾಖೆಗಳು ಗಂಭೀರವಾಗಿ ಪರಿಗಣಿಸಿ ಇದನ್ನು ಬಗೆಹರಿಸ್ತಾ ಇದ್ದರೆ ಹೋರಾಟಗಳನ್ನು ತೀವ್ರಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ನನ್ನ ಹೆಸರು ಗೋವಿಂದ. ಉತ್ಪಾದನೆಗಾಗಿ ಸೋಲಾರ್ ಏನು ಸಿಮ್ಟಾಪ್ ಅಂತಲ್ಲ, ಸಿಮ್ಟಾಪ್ ಕಂಪನಿಯವರು ರೈತರ ಜೊತೆಯಲ್ಲಿ ಸರಿಯಾಗಿ ಕೂತು ವ್ಯವಹಾರ ಮಾಡದೆ, ಯಾವುದಕ್ಕೆ ಎಷ್ಟು ಬೆಲೆ ಅಂತ ನಿಗದಿ ಮಾಡದೆ, ದಲ್ಲಾಳಿಗಳ ಮುಖಾಂತರ ಒಂದಷ್ಟು ಭೂಮಿಯನ್ನು ಈಗಾಗಲೇ ಕಬಳಿಸಿದ್ದಾರೆ. ಸುಮಾರು 300 ಎಕರೆ ಭೂಮಿಯನ್ನು ಕಬಳಿಸಿದ್ದಾರೆ. ಕೆಲವರಿಗೆ ಕೊಟ್ಟಿದ್ದಾರೆ, ಕೆಲವರಿಗೆ ಪರಿಹಾರದ ಹಣವನ್ನು ಕೊಟ್ಟಿಲ್ಲ. ವಾರ್ಷಿಕವಾಗಿ ಏನು ಗುತ್ತಿಗೆ ಮಾಡ್ಕೊಂಡಿದ್ದಾರೆ, ಬಾಡಿಗೆ ವರ್ಷಕ್ಕೆ 30,000 ಕೊಡ್ತೀವಿ ಅಂತೇಳಿ ಸಕಾಲಕ್ಕೆ ಹಣವನ್ನು ಪಾವತಿ ಮಾಡ್ತಾ ಇಲ್ಲ. ಆ ಭಾಗದಲ್ಲಿರ್ತಕ್ಕಂಥ, ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗಿಡ ಮರಗಳಿಗೆ ವೈಜ್ಞಾನಿಕವಾದಂಥ ಬೆಲೆಯನ್ನು ನಿಗದಿ ಮಾಡಿಕೊಟ್ಟಿಲ್ಲ. ಬೋರ್ವೆಲ್ಗಳಿಗೆ ಇವತ್ತು ಒಂದು ಬೋರ್ ಕೊರೆಸಬೇಕು ಅಂದರೆ ಕನಿಷ್ಠ 3 ಲಕ್ಷ ಬೇಕು, 3 ಲಕ್ಷ ಬೇಕು. ಕೇವಲ 60-70 ಸಾವಿರ ರೂಪಾಯಿ ಕೊಡ್ತೀವಿ ಅನ್ನೋ ಭಿಕ್ಷೆ ರೂಪದ ಪರಿಹಾರ ಕೊಡ್ತೀವಿ ಅನ್ನೋದು ಬೇಡ. ಇದೇನು ಧರ್ಮಕ್ಕೆ ಕೊಡ್ತಾ ಇಲ್ಲ. ಹಾಗಾಗಿ ಏನು PWD SR ರೇಟ್ ಇದೆ, ಇಂಜಿನಿಯರಿಂಗ್ ಕರೆಸಿ ಸರ್ವೆ ಮಾಡಿಸಿ ಎಷ್ಟು ಆಳ ಇದೆ, ಹಾಗಾಗಿ ಅದನ್ನು ನಿಗದಿ ಮಾಡಿ ಏನು PWD SR ರೇಟ್ ಪ್ರಕಾರ ಪರಿಹಾರವನ್ನು ಪಾವತಿ ಮಾಡಬೇಕು. ಗಿಡ ಮರಗಳಿಗೆ ಏನು ತೋಟಗಾರಿಕೆ ಇಲಾಖೆ ಇದೆ, ಕೃಷಿ ಇಲಾಖೆ ಇದೆ, ಅದರ ಮೌಲ್ಯಮಾಪನ ಇದೆ. ಯಾವ್ಯಾವ ಮರಗಳಿಗೆ ಎಷ್ಟೆಷ್ಟು ವರ್ಷದ ಮರಗಳಿಗೆ ಎಷ್ಟು ಬೆಲೆ ಕೊಡಬೇಕು ಅಂತಕ್ಕಂಥದ್ದು ಇದೆ, ಈಗಾಗಲೇ ನಿಗದಿ ಇದೆ. ಆ ಪ್ರಕಾರ ಅದಕ್ಕೆ ಕನಿಷ್ಠ ಭವಿಷ್ಯದ ಪರಿಹಾರವನ್ನು ಸೇರಿಸಿ, ಭವಿಷ್ಯದಲ್ಲಿ ಬರ್ತಕ್ಕಂಥ ಫಸಲಿನ ಆದಾಯದ ಪರಿಹಾರವನ್ನೂ ಸೇರಿಸಿ ಪರಿಹಾರವನ್ನು ಕೊಡಬೇಕು. ಕೊಡದೇ ಇದ್ದರೆ ನಾವು ಎಲ್ಲರೂ ಸೇರಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ. ಆವಾಗ ಗಂಭೀರವಾಗ್ತದೆ ಪರಿಸ್ಥಿತಿ. ಹಾಗಾಗಿ ಅದರ ಮಾಲೀಕರು ಅರ್ಥ ಮಾಡಿಕೊಂಡು ವೈಜ್ಞಾನಿಕವಾದ ಪರಿಹಾರವನ್ನು ಕೊಟ್ಟು ರೈತರನ್ನ ವಿಶ್ವಾಸಕ್ಕೆ ತಗೊಂಡು ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ರೈತರಿಗೆ ಉದ್ಯೋಗ, ತಾವು ಕೊಟ್ಟ ಭರವಸೆ ಪ್ರಕಾರ ಉದ್ಯೋಗ ಕೊಡ್ತಕ್ಕಂಥದ್ದು, ಅಕ್ಕಪಕ್ಕ ಇರ್ತಕ್ಕಂಥ ಬೋರ್ವೆಲ್ಗಳಿಗೆ ವಿದ್ಯುತ್ ಕೊಡ್ತಕ್ಕಂಥದ್ದು, ಇವೆಲ್ಲವನ್ನು ಪಾಲನೆ ಮಾಡಬೇಕು. ಪಾಲನೆ ಮಾಡದೇ ಇದ್ದರೆ ನಾವು ಹೋರಾಟವನ್ನು ಹಮ್ಮಿಕೊಂತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಬೆಲೆ ಅಡಿಯಲ್ಲಿ ಕಾನೂನಾತ್ಮಕವಾಗಿ ಜಾರಿ ತರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಇಲ್ಲಿವರೆಗೂ ತಂದಿಲ್ಲ. ಹಾಗಾಗಿ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ, ನೀವು MSPಯನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ, ಕೇಂದ್ರ ಸರ್ಕಾರ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಲಿಕ್ಕೆ
ಈಗಾಗಲೇ ಸಂಸತ್ತಲ್ಲಿ ಮಂಡನೆ ಮಾಡಿದೆ. ಅದನ್ನು ಖಾಸಗೀಕರಣ ಮಾಡಿ ಪ್ರೈವೇಟ್ನವರಿಗೆ ಕೊಟ್ಟು ಇಡೀ ದೇಶದ ಎಲ್ಲ ರೈತರ ಪಂಪ್ ಸೆಟ್ಗಳಿಗೆ ಮೀಟ್ರ್ ಹಾಕ್ತಕ್ಕಂಥ ಪ್ರಕ್ರಿಯೆಗೆ ಈಗಾಗಲೇ ಪ್ರಾರಂಭದ ಚಾಲನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ತಿದ್ದುಪಡಿ ಏನು ಇಟ್ಟಿದ್ದೀರಿ ಅದನ್ನ ವಾಪಸ್ ಪಡಿಬೇಕು. ರಾಜ್ಯ ಸರ್ಕಾರ ಅದನ್ನು ವಿರೋಧ ಮಾಡಬೇಕು. ಯಾವುದೇ ಕಾರಣಕ್ಕೂ ಅದನ್ನು ತಿದ್ದುಪಡಿ ಮಾಡಿ ಜಾರಿಗೆ ತರಬಾರದು, ಖಾಸಗೀಕರಣ ಮಾಡಬಾರ್ದು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ. ಹಾಗೆ ಈ ಒಂದು ಮಧುಗಿರಿ ತಾಲೂಕಿನ ಗುಂಡ್ಲುಹಳ್ಳಿ ಪ್ರದೇಶದಲ್ಲಿ ಹೇಳಿದೆ, ಕೇಂದ್ರ ಸರ್ಕಾರಕ್ಕೆ ತಾವು ಶಿಫಾರಸು ಕೊಟ್ಟಿದ್ದೀರಿ. 1 ಕ್ವಿಂಟಲ್ ಕೊಬ್ಬರಿಯನ್ನು ಉತ್ಪಾದನೆ ಮಾಡಬೇಕಾದ್ರೆ 16,730 ರೂಪಾಯಿ ಖರ್ಚಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದಿರಿ. ಅದರ ಮಧ್ಯೆ ಅದಕ್ಕೆ 50% ಸೇರಿಸ್ಕೊಟ್ರೆ ಹೆಚ್ಚು ಕಡಿಮೆ 25,000 ರೂಪಾಯಿ 1 ಕ್ವಿಂಟಲ್ ಕೊಬ್ಬರಿ ಕೊಡಬೇಕಾಗ್ತದೆ. ಹಾಗಾಗಿ ಕನಿಷ್ಠ ಸರ್ಕಾರ, ಕೇಂದ್ರ ಸರ್ಕಾರ 20,000 ರೂಪಾಯಿ ನಿಗದಿ ಮಾಡಬೇಕು. 11,750 ರೂಪಾಯಿ ಇತ್ತು, ಮೊನ್ನೆ 250 ರೂಪಾಯಿ ಜಾಸ್ತಿ ಮಾಡಿ 12,000 ರೂಪಾಯಿ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಎಲ್ಲ ಕಡೆ ತುರ್ತಾಗಿ ಖರೀದಿ ಕೇಂದ್ರಗಳನ್ನು ತೆರೆಯೋದ್ರ ಮೂಲಕ ನಿರಂತರವಾಗಿ ಇಡೀ ವರ್ಷವೆಲ್ಲ ಖರೀದಿ ಕೇಂದ್ರಗಳಿರಬೇಕು. ಕೇಂದ್ರ ಸರ್ಕಾರ ಕೊಟ್ಟ ಮಾತಿನಂತೆ ಏನು ರೈತರು 13 ತಿಂಗಳುಗಳ ಕಾಲ ಹೋರಾಟ ಮಾಡಿ ಸುಮಾರು 770 ಜನ ರೈತರು ಹುತಾತ್ಮರಾದರು. ಆ ಸಂದರ್ಭದಲ್ಲಿ ಮಂಡಿಯೂರಿದಂಥ ಕೇಂದ್ರ ಸರ್ಕಾರ 3 ಕಾಯ್ದೆಗಳನ್ನು ವಾಪಸ್ ಪಡೆದು ಲಿಖಿತವಾಗಿ ಒಂದು ಭರವಸೆಯನ್ನು ಕೊಟ್ಟಿದ್ದರು. MSP ಏನು ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆಯನ್ನು ಎಲ್ಲ ಬೆಲೆಗಳಿಗೆ 50,000 ಜನ ಸೇರಿ ಸಂಯುಕ್ತ ಕಿಸಾನ್ ಮೋರ್ಚಾದ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಂಘಟನೆಗಳ ಅಡಿಯಲ್ಲಿ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ತಾವು 18ನೇ ತಾರೀಕು ಮಾತುಕತೆ ಕರೆದಿದ್ದೀರಿ, ಎಲ್ಲ ಸಂಘಟನೆಗಳನ್ನ ಮಾತುಕತೆ ಕರೆದಿದ್ದೀರಿ. ನಾವು ಒತ್ತಾಯ ಮಾಡ್ತೇವೆ, ನೀವು ಕೊಟ್ಟ ಮಾತಿನ ಪ್ರಕಾರ ಈ 3 ರೈತ ವಿರೋಧಿ, ಜನವಿರೋಧಿ 3 ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಹಾಗೆ ಕೊಬ್ಬರಿ ಕಳೆದ ವರ್ಷ ಈ ತಿಂಗಳಲ್ಲಿ 19,000 ರೂಪಾಯಿ ಇತ್ತು 1 ಕ್ವಿಂಟಲ್ ಕೊಬ್ಬರಿ. ಇವತ್ತು 7-8 ಸಾವಿರ ಇತ್ತು. ಮೊನ್ನೆ ಈಗೊಂದು 2 ತಿಂಗಳಿಂದ ಭಾಳ ಒಂದಷ್ಟು ದೊಡ್ಡ ಪ್ರಮಾಣದ ಹೋರಾಟಗಳಾದ ಮೇಲೆ ಎಲ್ಲ ಒಂದು ಸ್ವಲ್ಪ 9,270 ರೂಪಾಯಿ ನಿನ್ನೆ ಆಗಿದೆ. ಹಾಗಾಗಿ ಕಳೆದ ವರ್ಷ 19,000 ಇತ್ತು. ಡಾಕ್ಟರ್ ಸ್ವಾಮಿನಾಥನ್ ಅವರ ವರದಿ ಪ್ರಕಾರ ಉತ್ಪಾದನಾ ವೆಚ್ಚದ ಮೇಲೆ 50 ಭಾಗ ಲಾಭ ಸೇರಿಸಿಕೊಳ್ಬೇಕು.